ದಿ ಪೊಲೀಸ್ ಪ್ರಾಜೆಕ್ಟ್ನ ಸಂಶೋಧನಾ ವಿಭಾಗ ವೈಲೆನ್ಸ್ ಲ್ಯಾಬ್ ಸಂಗ್ರಹಿಸಿದ ಡೇಟಾ ಪ್ರಕಾರ ಹತ್ರಾಸ್ನಲ್ಲಿ ನಡೆದಿದೆ ಎನ್ನಲಾದ ಗ್ಯಾಂಗ್ ರೇಪ್ ಪ್ರಕರಣದ ಬಳಿಕ ದೇಶದಲ್ಲಿ ಅಕ್ಟೋಬರ್ 11ರವರೆಗೆ ಸುಮಾರು 48 ಸಾಮೂಹಿಕ ಅತ್ಯಾಚಾರಗಳು ನಡೆದಿದೆ ಎಂದು ಆಘಾತಕಾರಿ ವರದಿ ಬೆಳಕಿಗೆ ಬಂದಿದೆ. ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತರು 11ರಿಂದ 45 ವರ್ಷ ವಯೋಮಾನದವರಾಗಿದ್ದು, 47 ಸಂತ್ರಸ್ತರಲ್ಲಿ 12 ಮಂದಿ ದಲಿತ ಸಮುದಾಯಕ್ಕೆ ಸೇರಿದವರು, 2 ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಹತ್ರಾಸ್ ಪ್ರಕರಣದ ಬಳಿಕ ಉತ್ತರ ಪ್ರದೇಶ ಒಂದರಲ್ಲಿ 14 ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಉಳಿದಂತೆ ಮಧ್ಯಪ್ರದೇಶ 8, ರಾಜಸ್ಥಾನ 6 ಮತ್ತು ಬಿಹಾರ 4ನೇ ಸ್ಥಾನದಲ್ಲಿದೆ.